ಹರ ಹರ ವಂದೇ ಭೋ ಭಾರತ್ ಮಾತಾ ಕಿ ಯೋಂತ ಪ್ರವಿಶ್ಯ ಮಮ ವಾಚ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವದಾಂನ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣ ಪ್ರಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ವೇದಿಕೆಯಲ್ಲಿರುವ ಮತ್ತು ಸಭೆಯಲ್ಲಿ ಸಮಾವೇಶಗೊಂಡ ಎಲ್ಲ ಮಹನೀಯ ಮಹೋದಯರೇ ಮತ್ತು ಶ್ರದ್ಧೆಯ ತಾಯಂದಿರೇ ಮತ್ತು ಮಾಧ್ಯಮದ ಮಿತ್ರರೇ, ಸತ್ಯದ ಸೂರ್ಯೋದಯವಾಗ್ತಾ ಇದೆ, ಸುಳ್ಳು ಕತ್ತಲೆಗೆ ಹೋಗ್ತಾ ಇದೆ. ಸುಳ್ಳಿನ ಪರದೆ ಇಡೀ ಸತ್ಯವನ್ನು ಆವರಿಸಿಕೊಂಡು ನಿಂತಿದೆ. ಸುಳ್ಳಿನ ಪರದೆಯನ್ನು ಧರ್ಮಸ್ಥಳದ ಭಕ್ತರು ನಾವು ಎಳಿತಾ ಇದ್ದೇವೆ. ಆ ಪರದೆಯನ್ನು ಅದು ಹರಿದು ಸರಿಗೆ ಹೋಗ್ತಾ ಇದೆ, ಅದು ಚಿಪ್ಪಿಡಿ ಚೂರಾಗ್ತಾ ಇದೆ. ಸುಳ್ಳಿನ ಪರದೆ ನೆನಪಿಟ್ಟುಕೊಳ್ಳಿ ನೀವು. ಬೇರೆ ಬೇರೆ ಸುದ್ದಿಗಳು ನಮ್ಮ ಕಿವಿಗೆ ಬಂದು ಬೀಳಬಹುದು. ಹಾಗಂತೆ, ಹೀಗಂತೆ, ಹೇಗಂತೆ, ಹೀಗಂತೆ. 45 ವರ್ಷಗಳಿಂದ ಕ್ಷೇತ್ರದ ಸೇವಾ ಕಾರ್ಯಗಳಿಗೆ ಒಬ್ಬನ ಸಾಕ್ಷಿಯಾಗಿದ್ದೇನೆ. ಅಲ್ಲಿ ಹತ್ರ ಒಂದು 10 ಕಿಲೋಮೀಟರ್ನ ವ್ಯಾಪ್ತಿಯಲ್ಲಿ 800 ವರ್ಷದ ಇತಿಹಾಸ. ದೇಶದಾದ್ಯಂತ ನಂಬಿಕೆ ಉಳ್ಳವರಿಗೆ, ಆಸ್ತಿಕತೆ ಉಳ್ಳವರಿಗೆ ಅದು ಮಾತನಾಡುವ ಮಂಜುನಾಥ, ಅದು ಯಾವುದೇ ತೀರ್ಮಾನಕ್ಕೆ ಪ್ರಮಾಣದ ಕ್ಷೇತ್ರ. ಅದು ನಮ್ಮ ನಂಬಿಕೆ. ಅದು ಯಾಕೆ ಅಂತ ಕೇಳಿ ಇನ್ನೊಬ್ಬರಿಗೆ ಮತ್ತೊಂದು ಪ್ರಮಾಣ ಇರಬಹುದು, ಸುಮ್ಮನೆ ಅಲ್ಲ. ಹೆಗ್ಗಡೆ ಎನ್ನುವಂತಹದ್ದೊಂದು ವ್ಯಕ್ತಿಯಲ್ಲ. ಹೇಗೆ ನಾವು ಸಂತ ಪರಂಪರೆಯನ್ನು, ಸನ್ಯಾಸ ಪರಂಪರೆಯನ್ನು, ಮಠಾಧಿಪತಿಗಳ ಪರಂಪರೆಯನ್ನು ನಾವು ಗೌರವಿಸ್ತೇವೆ, ಒಪ್ಪುದು ಹೌದು ಅಂತಾದರೆ, ಹೆಗ್ಗಡೆ ಎನ್ನುವಂಥದ್ದು ಅನೂಚಾನವಾಗಿ ಬಂದಂಥ ಒಂದು ಪಟ್ಟಾಧಿಕಾರಿ ಪರಂಪರೆ, ಅದು ವ್ಯಕ್ತಿ ಅಲ್ಲ. ಇದು ನೆನಪಿರಬೇಕು. ಸಾವಿರಾರು ವರ್ಷಗಳಿಂದ ದೇಶದ ಹಿಂದುತ್ವದ ಮೇಲೆ ನಿರಂತರ ಆಕ್ರಮಣ ನಡೆದಿದೆ. ಪ್ರತಿಯೊಂದು ಹೋರಾಟದಲ್ಲಿಯೂ ಆಕ್ರಮಗಳನ್ನು ಮೆಟ್ಟಿ ಮೀರಿ ನಾವು ಪ್ರಗತಿಯ ಕಡೆಗೆ ಸಾಗಿದ್ದೇವೆ. ಇವತ್ತು ಜಗತ್ತು ಭಾರತವನ್ನು ಗುರುತಿಸುವ ಒಬ್ಬ ಮಹಾನಾಯಕರು ನಮ್ಮನ್ನು ಆಳ್ತಾ ಇದ್ದಾರೆ. ನಮ್ಮದು ಗೊತ್ತಿರಬೇಕು. ಯಾವ ನಿಷೇಧ ಬರಲಿ, ಟ್ಯಾಕ್ಸೇಷನ್ ಇರಬಹುದು, ರಫ್ತು ಆಮದು ಇರಬಹುದು, ಅಥವಾ IT ಇರಬಹುದು, ಯಾವ ನಿಷೇಧ ಬಂದರೂ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಆಧಿಪತ್ಯ ಇದ್ದಂಥ ಅಮೆರಿಕದಂತಹ ದೇಶಗಳು ಹಿಂದಿಕ್ಕಿ ಇವತ್ತು ಉಳಿದ ಎಲ್ಲ ದೇಶಗಳು ಭಾರತದ ಜೊತೆಗಿದ್ರೆ ಅಂದರೆ ನಮ್ಮ ಭಾರತದ ನಾಯಕತ್ವ ಎಷ್ಟು ಎತ್ತರದಲ್ಲಿದೆ ಅಂತ ನೀವು ತಿಳ್ಕೊಳ್ಳಿ. ನನ್ನ ಪಕ್ಷದ ವಕ್ತಾರ ಅಲ್ಲ, ನಾನು ದೇಶಾಭಿಮಾನಿ, ಇದು ಸ್ಪಷ್ಟ. ಈ ದೇಶದ ಅಸ್ಮಿತೆ ಎಲ್ಲಿದೆ? ದೇಶದ ಅಸ್ಮಿತೆ ಎಲ್ಲಿದೆ ಅಂತ ಕೇಳಿದರೆ ವೈಷ್ಣವ ದೇವಿ ದೇವಸ್ಥಾನದಲ್ಲಿದೆ, ಕಾಶಿ ವಿಶ್ವನಾಥನಲ್ಲಿದೆ, ಮಧುರೆಯ ಕೃಷ್ಣನಲ್ಲಿದೆ, ಮೀನಾಕ್ಷಿ ಅಮ್ಮನಲ್ಲಿದೆ, ತಿರುವನಂತಪುರದ ಅನಂತ ಶಯನದಲ್ಲಿದೆ, ಗುರುವಾಯೂರಿನ ಕೃಷ್ಣನಲ್ಲಿದೆ, ಧರ್ಮಸ್ಥಳದ ಮಂಜುನಾಥನಲ್ಲಿ ದೇಶದ ಅಸ್ಮಿತೆ ಇದೆ. ನಮಗೆ ಗೊತ್ತಿರಬೇಕು. ಧರ್ಮಸ್ಥಳದ ಪ್ರಕರಣದ ಮೇಲೆ ನಿರಂತರವಾಗಿ 13 ವರ್ಷದಿಂದ ಗುರುವಾನಕೆರೆಯ NSTಯ ಸೋಮನಾಥ ನಾಯಕರನ್ನು ತಗೊಂಡ್ರೆ ಕಳೆದ 25-30 ವರ್ಷದಿಂದ ಅದರ ಮೇಲೆ ಆಕ್ರಮಣ ನಡೀತಾ ಇದೆ. ಈ ಆಕ್ರಮಣ ನಡೆಸುವವರ ಹಿನ್ನೆಲೆಯನ್ನು ನೀವು ಹೇಳಿ. ನಾನು ಹೇಳಲಿಕ್ಕೆ ನನಗೆ ಸಮಯ ಇಲ್ಲ. ಏನು 10 ಮಂದಿಗೆ ಊಟ ಹಾಕಿದವರ, 10 ಮಂದಿಗೆ ವಿದ್ಯಾಭ್ಯಾಸ ಕೊಟ್ಟವರ, 10 ಮಂದಿಗೆ ಮನೆಗೆ 1,000 ಹಂಚು ಕೊಟ್ಟವರ, ಅಲ್ಲ 4 ಪಕಾಸು ಕೊಟ್ಟವರ ಏನ್ ಮಾಡಿದ್ದಾರೆ? ನಮ್ಮ ಜಿಲ್ಲೆ, ತಾಲೂಕು, ರಾಜ್ಯದ ವಿಧಾನಸಭೆಯಲ್ಲಿ, ಒಂದು ರಾಜ್ಯದ ಪ್ರಗತಿಯ ಬಗ್ಗೆ ಮಾತಾಡಬೇಕಾದ ವಿಧಾನಸಭೆಯಲ್ಲಿ 2 ದಿವಸ ಈ ಒಬ್ಬ ಮುಸುಕುದಾರಿಯ ವಿಷಯ ಚರ್ಚೆ ಆಗ್ತದೆ ಅಂತಾದ್ರೆ ನಾವು ಆಯ್ಕೆ ಮಾಡಿ ಕಳಿಸಿದ್ದು ಯಾಕೆ ಬೇಕಾಗಿ ಇವರನ್ನು? ಸುಮ್ಮನೆ ತಲೆ ಆಡಿಸಬೇಡಿ, ಗಂಭೀರವಾಗಿ ಆಲೋಚನೆ ಮಾಡಿ. ಒಂದು ಕ್ಷೇತ್ರಕ್ಕೆ ಅಪಚಾರ ಎಸಗುವ, ಮಾತಿನುದ್ದಕ್ಕೂ ಮಾತೃತ್ವದ ಮೇಲೆ ಹಲ್ಲೆ ಮಾಡುವ ವ್ಯಕ್ತಿಗಳ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಆಗ್ತದೆ ಅಂತಾದ್ರೆ ನಾವು ಯಾರನ್ನು ಕಳುಹಿಸಿದ್ದೇವೆ? ನಾವು ಏನ್ ಮಾಡ್ತಾ ಇದ್ದೇವೆ? ಧರ್ಮಸ್ಥಳ ದೊಡ್ಡ ಕೆಲಸ ಮಾಡಿದೆ. ಮನೆಗಳಿಗೆ ಪಾತ್ರೆ
ಧರ್ಮಸ್ಥಳದ ವಿರುದ್ಧ ಅಸಭ್ಯ ವ್ಯಕ್ತಿಗಳ ಜೊತೆಗಿದ್ದಾರೆ. ಇವರಿಗೆ ಬೇಕು. ಮನೆ ಮನೆಯನ್ನು ಒಡೆದ ಕನ್ನಡಿಯನ್ನಾಗಿಸಿದ್ದಾರೆ. ತಿಮ್ಮರೋಡಿ ಮತ್ತು ಗ್ಯಾಂಗ್ ಗ್ರೂಪ್ ಮನೆ ಮನೆಯನ್ನು ಒಡೆದ ಕನ್ನಡಿಯನ್ನಾಗಿಸಿದ್ದಾರೆ. ಹಿರಿಯರೆಲ್ಲ ಕ್ಷೇತ್ರದ ಭಕ್ತರು, ಆ ಮನೆಯ ಯುವಕರು ಕ್ಷೇತ್ರದ ವಿರುದ್ಧ ಮತ್ತು ಸಂಶಯದ ದೃಷ್ಟಿಯಿಂದ ಕಾಡುವ ಸ್ಥಿತಿ ಇದೆ. ಇದು ಸಮಾಜದಲ್ಲಿ ಒಂದು ಆರೋಗ್ಯಪೂರ್ಣವಾದ ಬೆಳವಣಿಗೆ ಅಲ್ಲ. ಒಂದು ಮನೆಯಲ್ಲಿ ಎರಡು ಮನೋಧರ್ಮ, ಒಂದು ಮನೆಯಲ್ಲಿ ಎರಡು ಅಭಿಪ್ರಾಯಗಳು, ಒಂದು ಮನೆಯಲ್ಲಿ ಪರಸ್ಪರ ನಿತ್ಯ ಜಗಳಾಡುವಂತಹದ್ದು. ಇದು ಮನೆ ಮನೆಯನ್ನು ಒಡೆಯುವ ಕೆಲಸವನ್ನು ಈ ಮನೆ ಮುಖಂಡರು ಮಾಡ್ತಾ ಇದ್ದಾರೆ. ಇದನ್ನು ನೀವು ಗಂಭೀರವಾಗಿ ಆಲೋಚನೆ ಮಾಡಿ. ಇದು ಒಂದು ಧರ್ಮಸ್ಥಳದ ಸಮಸ್ಯೆ ಅಲ್ಲ. ಇದು ಈ ದೇಶದ ಅಸ್ಮಿತೆಗೆ ರಾಷ್ಟ್ರೀಯವಾದಿ ಸಂಘಟನೆಗಳು ಅನೇಕ ಇರಬಹುದು, ಶತಮಾನೋತ್ಸವದಲ್ಲಿದ್ದ ಸಂಘ ಇರಬಹುದು, 50 ವರ್ಷದ ಸಂಭ್ರಮ ಆಚರಿಸಿದ ವಿಶ್ವ ಹಿಂದೂ ಪರಿಷತ್ ಇರಬಹುದು, ಇನ್ನು ಅನೇಕ ಪರಿವಾರ ಸಂಘಟನೆಗಳಿರಬಹುದು, ದೇಶದ ಅಸ್ಮಿತೆಗೆ ಹೋರಾಟ ಮಾಡಿದಂಥ ಸಂಘಟನೆ ಇರಬಹುದು. ಈ ಸಂಘಟನೆ ವ್ಯಕ್ತಿತ್ವದ ನಿರ್ಮಾಣ, ದೇಶದ ಬಗ್ಗೆ ಅಭಿಮಾನ, ರಾಷ್ಟ್ರೀಯ ಅಭಿಮಾನ, ನಮ್ಮ ಶ್ರದ್ಧೆ, ನಮ್ಮ ಪರಂಪರೆ, ನಮ್ಮ ಪೂರ್ವಸೂರಿಗಳು, ಇದರ ಬಗೆಗೆ ನಮಗೆ ಬಾಲ್ಯದಲ್ಲಿ ಮಾತ್ರ ಅಲ್ಲ, ಮಹಾಪುರುಷರ ಬಗೆಗೆ ಕಥೆ ಹೇಳಿದೆ. ಕ್ಷೇತ್ರದಲ್ಲಿ ಭಜನೆಯ ಮೂಲಕವಾಗಿ ಧಾರ್ಮಿಕ ಕ್ರಾಂತಿ, ಮದ್ಯವರ್ಜನದ ಮೂಲಕವಾಗಿ ಆರೋಗ್ಯ ಕ್ರಾಂತಿ, ಸ್ವಉದ್ಯೋಗದ ಮುಖವಾಗಿ ಏನು ಪ್ರಧಾನಿಗಳು ಆತ್ಮನಿರ್ಭರ ಅಂತ ಹೇಳ್ತಾರ, ಆತ್ಮನಿರ್ಭರದ ಹೆಜ್ಜೆಯನ್ನು ಧರ್ಮಸ್ಥಳ 30 ವರ್ಷದ ಹಿಂದೆ ಇಟ್ಟಿದೆ. ಏನು ಸ್ವಚ್ಛತಾ ಕಾರ್ಯಕ್ರಮ ದೇಶದಾದ್ಯಂತ ಬಂತ, ಆ ಸ್ವಚ್ಛತಾ ಕಾರ್ಯಕ್ರಮ 40 ವರ್ಷದ ಹಿಂದೆ ಪೂಜ್ಯ ಧರ್ಮಾಧಿಕಾರಿಗಳು ಅನುಷ್ಠಾನ ಮಾಡಿದ್ದಾರೆ. ನೀವು ಯೋಚನೆ ಮಾಡಿ. ನಮ್ಮ ಗಣೇಶೋತ್ಸವ, ಶಾರದೋತ್ಸವ ಡಿಜೆ ಮೆರವಣಿಗೆ ಹೋಗ್ತಿದ್ದದ್ದು, ಹೆಜ್ಜೆ ಹಾಕುವ ಮಗುವಿನಿಂದ ತೊಡಗಿ 90 ವರ್ಷದ ಮುದುಕನವರೆಗೆ ಭಜನೆ ತಾಳ ಹಿಡ್ಕೊಂಡು ಇವತ್ತು ಮೆರವಣಿಗೆ ಹೋಗುತ್ತಿದ್ರೆ ಯಾವುದರಿಂದ ಸ್ವಾಮಿ? ಅದು ಪ್ರೇರಣೆ, ಅದು ಕ್ಷೇತ್ರದ ಪ್ರೇರಣೆ, ಭಜನಾ ಕಮ್ಮಟ ಪ್ರೇರಣೆಯಿಂದ ಹೋಗಿದೆ. ಹೌದಾದ್ರೆ ಚಪ್ಪಾಳೆ ಬಡಿರಿ, ನನ್ನ ಸ್ವರ ಕೇಳಿ ಚಪ್ಪಾಳೆ ಬಡಿರಿ, ನನಗೆ ಅದರ ಅಪಗತ್ಯವೂ ಇಲ್ಲ. ಈ ಕ್ರಾಂತಿ ಧಾರ್ಮಿಕವಾಗಿ ಆಗಿದೆ. ದೇಶದ ಧಾರ್ಮಿಕ ಅಸ್ಮಿತೆಯನ್ನು ಧರ್ಮಸ್ಥಳ ಮಾಡಿದೆ. ಅನೇಕ ಸಂಘಟನೆಗಳು ಮಾಡಿದೆ, ನಾನು ಅದನ್ನು ಮಾತ್ರ ಹೇಳೋದಲ್ಲ. ಅದರಲ್ಲಿ ಬಹುಪಾಲು ಅವರು ಮಾಡಿದ್ದಾರೆ, ಉಳಿದವರು ಮಾಡಿದ್ದಾರೆ, ಅನೇಕ ಮಂದಿ ಮಾಡಿದ್ದಾರೆ. ಇದು ಏನು ಸಂಘ ಏನು ಮಾಡ್ತಾ ಇದ್ದ ರಾಷ್ಟ್ರಾಭಿಮಾನ, ಅದಕ್ಕಿಂತ ಕಡಿಮೆ ಈ ರಾಷ್ಟ್ರಾಭಿಮಾನ. ಒಂದು ದೇವಸ್ಥಾನದ ಉತ್ಪತ್ತಿ ಸಾವಿರಾರು ದೇವಸ್ಥಾನಗಳಿಗೆ, ಬ್ರಹ್ಮಕಲಶಕ್ಕೆ, ಜೀರ್ಣೋದ್ಧಾರಕ್ಕೆ, ಮಠ ಮಂದಿರಕ್ಕೆ, ಸಮಾಜ ಮಂದಿರಕ್ಕೆ, ರುದ್ರಭೂಮಿಗೆ, ಹಾಲಿನ ಡೈರಿಗಳಿಗೆ, ಕೃಷಿ ಉಪಕರಣಗಳಿಗೆ, ಯಾವ ಕ್ಷೇತ್ರಕ್ಕೆ ಧರ್ಮಸ್ಥಳದ ಕೊಡುಗೆ ಇಲ್ಲ ಅಂತೇಳಿ. ರುದ್ರಭೂಮಿ ನಾನು ಹೇಳಿದ್ದು, ಜೈನ ಬಸದಿಗಳಿಗೆ, ಶಾಲೆಗಳಿಗೆ, ಟಾಯ್ಲೆಟ್ಗಳಿಗೆ ಯಾವುದಕ್ಕೆ ಕೊಡಲಿಲ್ಲ. ಇದು ಒಂದು ದೇಶದ ಆರ್ಥಿಕ ಸಬಲೀಕರಣ ಮತ್ತು ವ್ಯವಸ್ಥೆಗೆ ಪುಷ್ಟಿ ಕೊಡುವ ಸಂಗತಿಗಳಲ್ವ ಇದು. ಈ ಕ್ಷೇತ್ರದ ಮೇಲೆ ನಿರಂತರವಾದ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು. ಸಿಗಲಿಕ್ಕೆ ಆ ಹೆಣ್ಮಗಳ ತಾಯಿಗೆ ಬೇಡ ಸ್ವಾಮಿ ನ್ಯಾಯ ಸಿಗುವುದು. ನೀವು ಮೊದಲ ಸ್ಟೇಟ್ಮೆಂಟ್ ನೋಡಿ. ಮೊದಲ ಸ್ಟೇಟ್ಮೆಂಟಿನಲ್ಲಿ ಧರ್ಮಸ್ಥಳ ನಮಗೆ ಸಹಕಾರ ಮಾಡುತ್ತಾ ಉಂಟು, ಪರವಾಗಿ ಉಂಟು ಅಂತ ಹರಿಕೃಷ್ಣರೇ. 6 ತಿಂಗಳ ನಂತರದ ಮೀಡಿಯಾದ ಮುಂದೆ ಆ ತಾಯಿ ಹೇಳ್ತಾಳೆ, ಇನ್ನೊಬ್ಬರ ಪ್ರೇರಣೆಯಿಂದ ಧರ್ಮಸ್ಥಳವೇ ಇದರಲ್ಲಿ ಇನ್ನೂರು ಉಂಟು ಅಂತ. ಏನು ಮಾಡಬೇಕಮ್ಮ ಹೇಳಿ, ನೀವು ಏನು ಮಾಡಬೇಕು? ನೀವು ಮಕ್ಕಳನ್ನು ಹೆತ್ತವರು, ನಾನು ತಾಯಿಯ ಬಸರಿನಿಂದ ಬಂದಿದ್ದೇನೆ. ಒಂದು ಸಾವಿನ ವಿಷಯಕ್ಕೆ ಒಂದೊಂದು ಕಣ್ಣ ನೀರಿಗೆ 1000 ಗಟ್ಟಲೆ ದುಡ್ಡು ಬಂತು. ಒಂದೊಂದು ಕಣ್ಣ ನೀರು ಹನಿಗೆ ಬೇಕಾದವ ಕಣ್ಣ ನೀರು ಬರ್ತದೆ. 2 ಮಾಳಿಗೆ ಮನೆ ಆಯಿತು, ಸಂತೋಷ ನಮಗೆ ಆಗಲಿ. ಒಂದು ಬಂಗಲೆ ಆಗ್ತಾ ಉಂಟು ತಿಮ್ಮರೋಡಿಯಲ್ಲಿ. ಎಲ್ಲಿಂದ ಬಂತು ದುಡ್ಡು? ಯಾವ ದುಡ್ಡು ಬಂತು? ಯೂಟ್ಯೂಬರ್ಸ್ಗಳು ದಿವಸಕ್ಕೊಂದು ಹುಟ್ಟಿಕೊಳ್ತಾ ಇದ್ದಾವೆ. ಬಾಯಿ ತೆಗೆದ್ರೆ ಧರ್ಮಸ್ಥಳ. ಬೆಳಗ್ಗೆ ಮೊಬೈಲ್ ನೋಡ್ಲಿಕ್ಕಿಲ್ಲ, ಮನೆ ಒಂದು ಸಂದೇಶ ನೋಡ್ಲಿಕ್ಕಿಲ್ಲ, ಬೆರಳು ಮುಟ್ಟಿದೆ ಧರ್ಮಸ್ಥಳ. ಅತ್ಯಾಚಾರಿಗಳು, ಕರ್ಮಕಾಂಡಗಳು, ಇದು ಆ ಲ್ಯಾಂಗ್ವೇಜ್ ಏನು? ಅತ್ಯಂತ ಇವರ ಹೊಟ್ಟೆಯಲ್ಲಿ ಮದ್ಯ, ನಾಲಿಗೆಯಲ್ಲಿ ಅಮೇಧ್ಯ. ಅನ್ನ ತಿನ್ನುವ ನಾಲಿಗೆಯಲ್ಲಿ ಶಬ್ದ ಬರಲಿಕ್ಕಿಲ್ಲ, ಅಮೇಧ್ಯ ತಿನ್ನುವ ನಾಲಿಗೆಯಲ್ಲಿ ಬರುವ ಶಬ್ದಗಳಿದು. ಮತ್ತೆ ಒಳಗೆ ಮಧ್ಯ ಇರಬೇಕು. ನೋಡಿ ಆ ಮಟ್ಟಣ್ಣನ ಸೋಡಿ ಬೆಳಗ್ಗೆ ಹೀಗೆ ಓಲಾಡುತ್ತಾ ಅದು ನನಗೆ ಜಲಂಧರ ಕಾಳಗದ ದೇವೇಂದ್ರ
ಓಡಾಡ್ತಾ ಏನು ಮಾತಾಡ್ತಾ ಇದ್ದಾನೆ? ಒಂದು 78 ಸಂವತ್ಸರ ಕಂಡವನಿಗೆ ಹೇಳಲು 16 ವರ್ಷದ ಹೆಣ್ಣುಗಳು ಬೇಕು. ಹಾಗಾದರೆ ಧರ್ಮಸ್ಥಳದಲ್ಲಿ ಸಾಮೂಹಿಕ ವಿವಾಹದಲ್ಲಿ ಮದುವೆಯಾದ ಮಧುಮಕ್ಕಳ ಅವಮಾನ ಅಲ್ವ ಇದು? 1000 ಗಟ್ಟಲೆ ಮದುವೆ ಆಯಿತು. ಮದುವೆ ಆದ ದಿವಸ ಈ ಹೆಣ್ಮಕ್ಕಳನ್ನು ಹೀಗೆ ಕೊಡಬೇಕು ಅಂತ ಹೇಳಿದ್ರೆ ಮೊದಲು ಮಟ್ಟಣ ಕೊಟ್ಟಿದ್ದಾನ ಅಂತ ಮೊದಲು ವರ್ತಿಸಬೇಕು ನಾವು. ಇನ್ನೊಂದು, ಅಷ್ಟೂ ಮಂದಿ ತಾಯಂದಿರ ಮಾತೃತ್ವಕ್ಕೆ ಮಾಡಿದ ಅವಮಾನ ಇದು. ನೆನಪಿಟ್ಟುಕೊಳ್ಳಿ ನೀವು. ಇಂಥದ್ದು ನಿರಂತರ ನಡೀತಾ ಉಂಟು. ನಾವು ಅದಕ್ಕೂ ಕಿವಿ ಕೊಡ್ತಾ ಇದ್ದೇವೆ. ಲಾಯ್ಕ್ ಹಾಕೊಂಡು ಇನ್ನೊಬ್ಬರನ್ನು ಬೈಯುವಾಗ ನಮಗೆ ಸಂತೋಷ ಆಗ್ತದೆ. ವಿಘ್ನ ಸಂತೋಷಿಗಳು ಇದು ನಡೀತಾ ಇದೆ ನಿತ್ಯ. ಕಾನೂನಿನ ವಿಷಯಕ್ಕೆ ಬರ್ತೇನೆ ನಾನು, ತುಂಬ ಹೊತ್ತು ಮಾತಾಡಲಿಕ್ಕಿಲ್ಲ. ಈ ದೇಶದಲ್ಲಿ ನನಗೆ 1000 ಗಟ್ಟಲೆ ಹೆಣವನ್ನು ಹೂತು ನನಗೆ ಅಪರಾಧಿ ಪ್ರಜ್ಞೆ ಬಂದಿದೆ. 15 ವರ್ಷ ಕಳೆದು ಅಪರಾಧಿ ಪ್ರಜ್ಞೆ ಬಂದದ್ದು. ಈಗ ನನಗೆ ಅದರ ಬಗ್ಗೆ ಅನುಕಂಪ ಬಂದಿದೆ, ಪಾಪ ಪ್ರಜ್ಞೆ ಇದೆ ಅಂತ ದೂರುದಾರ ಅವರಿಗೆ ಬರೀಲಿಕ್ಕೂ ಬರುವುದಿಲ್ಲ, ಓದಲಿಕ್ಕೆ ಮೊದಲೇ ಬರುವುದಿಲ್ಲ, ಮಾತಾಡಲಿಕ್ಕೆ ಮೊದಲೇ ಬರುವುದಿಲ್ಲ. ಹಾಗಾದರೆ ಇವರ ಹತ್ರ ಅರ್ಜಿ ತೆಕ್ಕೊಂಡು ಬರೆಸಿದ ಕರಿಕೊಟ್ಟಿನವರು ಯಾರು? ಒಟ್ಟಿಗೆ ಹೋದವರು ಯಾರು? ನಿತ್ಯ ಓಡಾಡ್ತಾ ಇದ್ದಾರಲ್ಲ. ಈ ದೇಶದಲ್ಲಿ ಒಬ್ಬ ತಾನು ಅಪರಾಧಿ ಅಂತ ನ್ಯಾಯಾಲಯಕ್ಕೆ ಬಂದವನಿಗೆ ಒಬ್ಬರು ಮುಖ್ಯಮಂತ್ರಿಗಳಿಗೆ ಕೊಡುವ ಸೆಕ್ಯೂರಿಟಿ ಕೊಟ್ಟು ಅವನ ಹಿಂದೆ IPS ಅಧಿಕಾರಿಗಳು, ನಮ್ಮ ತಾಲೂಕಿನ ತಹಶೀಲ್ದಾರರು, ನಮ್ಮ AC, ನಮ್ಮ ಇಡೀ ಡಿಪಾರ್ಟ್ಮೆಂಟ್ ಹೋಗುವುದು ದೇಶದ ಚರಿತ್ರೆಯಲ್ಲಿ ಪ್ರಪ್ರಥಮ ಅಧ್ಯಾಯ ಇದು. ಫಸ್ಟ್ ಅಧ್ಯಾಯ ಇಲ್ಲಿ ಎಲ್ಲಿವಾಗಲಿ ನಡೀತದೆ. ಏನು ವಿದ್ವಾಂಸನ, ಏನು ದೇಶಕ್ಕೆ ಬೇಕಾಗಿ ಮಾಡಿದ ಒಬ್ಬ ಮಹಾ ಸೈನಿಕನ ಯುದ್ಧದಲ್ಲಿ ಇವ ಬಂದವನೇ ಬರುವುದು ಅಂತ ನಿಮಗೆ ಗೊತ್ತು. ದಿವಸಕ್ಕೊಬ್ಬ ಯಾಕೆ ಬರಬಾರದು? ಮುಸ್ಕಾಕಿ ಬಿಡು, ನಮ್ಗೆ ಗೊತ್ತಿಲ್ಲ. ಇವನನ್ನು ಸಂಜೆ ಮಸಾಲೆ ದೋಸೆ ಪಲಾರ ಕೊಟ್ಟು ಕರ್ಕೊಂಡೋಗಿ ತಿಮ್ಮ ರೋಡಿಗೆ ತಿರುಗುವ ರೋಡಿನಲ್ಲಿ ಬಿಡ್ತಾರೆ ಹರಿಕೃಷ್ಣ. ಅವ ಎಲ್ಲಿಗೆ ಹೋಗ್ತಾನೆ ಅಂತ ನೀವು ಆಲೋಚನೆ ಮಾಡಿ. ನಾನು ಉಜಿರೆಯವನೇ ಹೇಳುದು, ಇದು ಎಲ್ಲಿಯವನೇ ಹೇಳುದಲ್ಲ. ಹಾಗಾದ್ರೆ ಈ ಜೀವಂತ ಬುರುಡೆ ಕಂಕುಳಲ್ಲಿ ತಂದ ಸತ್ತ ಬುರುಡೆ ಯಾವುದು? ಇದು ತಮಿಳುನಾಡಿನ ಒಬ್ಬ ಆಲೋಚನೆ ಮಾಡಿದ ಬುರುಡೆ. ಅದು ಇಲ್ಲಿ ಜಿಲ್ಲಾಧಿಕಾರಿಗಳಾಗಿದ್ದದ್ದು ನಿಮ್ಗೆ ಗೊತ್ತುಂಟು. ಸಿಂಥೆಟಿಕ್. ಹೌದಾ? ನಮ್ಮದೇ ಭಾರತದ ಅಸ್ಮಿತೆಯನ್ನು, ನಮ್ಮ ಶ್ರದ್ಧಾ ಕೇಂದ್ರವನ್ನು, ಇದರ ಪಾವಿತ್ರ್ಯತೆಯನ್ನು, ಇದರ ಸೌಶೀಲ್ಯವನ್ನು, ಇದರ ಸದ್ಗುಣವನ್ನು, ಇದರ ಚಾರಿತ್ರ್ಯವನ್ನು, ದಾನ ಪರಂಪರೆಯನ್ನು ನಿರ್ಣಯ ಮಾಡಲಿಕ್ಕೆ ಹೂಯಿಸ್ತಾರೋ ಯಾರು ನಿರ್ಣಯ ಮಾಡಲಿಕ್ಕೆ? ಇವರು ಮಾಡಬೇಕಾದ ಏನಂದ್ರೆ ಮೊದಲು ಆ ದೂರು ತಂದಲ್ಲ, ತಲೆಬುರುಡೆ ತಂದಿದ್ದೆ, ಅದರ ಸ್ಕೆಲಿಟನ್ ಎಲ್ಲಿ ಉಂಟು ತೋರಿಸು. ಎದ್ದು ಒದ್ದು ಹೊರಗೆ ಹಾಕಬೇಕಿತ್ತು, ಒಳಗೆ ಹಾಕಬೇಕಿತ್ತು, ನಿಲ್ತಿತ್ತು. ಅವನಿಗೆ ರಾಜಾತಿಥ್ಯ ಮಾರ್ಯಾರೆ, ಅವನಿಗೆ ಗಮ್ಯಾನುಗಳು 4 ಜನ ಹಿಂದೆ ಮುಂದೆ, ಅವನ ಕಾರು, ಏನು ಅವನಿಗೆ ಸೌಲಭ್ಯ, ಏನು ಭಾರತ ನಾವು ಎಂತ ಜೀವ? ಯಾಕೆ ಅವನನ್ನು ಪ್ರಕಟಪಡಿಸುವುದಿಲ್ಲ? ಜನಾಗ್ರಹ ಸಭೆಯಲ್ಲಿ ನಮ್ಮ ಎಲ್ಲರ ಒತ್ತಾಯ ಪ್ರಪ್ರಥಮವಾಗಿ ಅವನ ಮುಸುಕು ತೆಗೆದು ಜನರ ಮುಂದೆ ಪ್ರದರ್ಶನ ಮಾಡಿ ಅವನ ಫೋಟೋ ಹಾಕಿ, ಅವನ ಫೋಟೋ ಯಾರಂತ ತೋರಿಸಿ ನಮಗೆ ನೋಡಬೇಕು. ಅಲ್ಲದಿದ್ರೆ ಯಾರಿಗೆ ಎನ್ಕ್ವೈರಿ ಮಾಡ್ತೀರಿ ನೀವು? ಯಾರ ಕೈಗೊಂಬೆಗಳಾಗಿ ವ್ಯವಹರಿಸ್ತೀರಿ? SIT ಯಾರ ಕೈಗೊಂಬೆಗಳು? ಯಾಕೆ ಮಾಡ್ತೀರಿ? ಯಾಕೆ ಅಡಗಿಸ್ತೀರಿ? ಏನು ರಕ್ಷಣೆ ಕೊಡುವ ರಕ್ಷಣಾ ವ್ಯವಸ್ಥೆ ದುರ್ಬಲ ಅಂತಲ್ಲ? ಯಾಕೆ ಮುಸ್ಕಾಕೋದು? ಯಾರಾದರೂ ಶೂಟ್ ಮಾಡಿ ಯಾರು ಅಂತ? ಹಾಗಾದ್ರೆ ನಮ್ಮ ರಕ್ಷಣಾ ವ್ಯವಸ್ಥೆ ದುರ್ಬಲ, ನಾವು ಅದನ್ನು ಒಪ್ಪಿಕೊಂಡಿದ್ದೇವೆ. ಕೇರಳದ ಆರಕ್ಷಕ ವಿಭಾಗ ಅದನ್ನು ಎನ್ಕ್ವೈರಿ ಮಾಡಬೇಕು ಅಂದರೆ ನಮ್ಮ ರಾಜ್ಯಕ್ಕೆ ಮಾಡಿದ ಅವಮಾನ ಅಲ್ಲ ಶೋಕ್ಷಕ ಇದು. ನಮ್ಮಲ್ಲಿರುವ ಆರಕ್ಷಕ ವ್ಯವಸ್ಥೆ, ನಮ್ಮ ಕಾರ್ಯಾಂಗದ ವ್ಯವಸ್ಥೆ ಹರಿಕೃಷ್ಣರೇ ಎಷ್ಟು ಪ್ರಬಲವಾದದ್ದು, ಎಂತೆಂಥ ಪ್ರಾಮಾಣಿಕ ಅಧಿಕಾರಿಗಳು ನಮ್ಮಲ್ಲಿದ್ದಾರೆ. ನಮ್ಮ ವ್ಯವಸ್ಥೆ ಏನು ಅದ್ಭುತವಾದ ವ್ಯವಸ್ಥೆ. ಈ ವ್ಯವಸ್ಥೆಯ ಮೇಲೆ ಆಕ್ರಮಣ ಮಾಡಿದ್ದು ಎಡಚರರು. ಕೇರಳ ಸರ್ಕಾರದಲ್ಲಿ ಡಿಸ್ಕಷನ್ ಆಗ್ತದೆ, ತಮಿಳುನಾಡಿನ ಒಬ್ಬ ಮಂಡ್ಯ ಆಲೋಚನೆ ಮಾಡ್ತಾನೆ, ಆಂಧ್ರದ ಚಾನೆಲ್ಗಳಲ್ಲಿ ಆಗ್ತದೆ, ಪಾಕಿಸ್ತಾನದ ಚಾನೆಲ್ಗಳಲ್ಲಿ ಧರ್ಮಸ್ಥಳದ ಬಗ್ಗೆ ಆಲೋಚನೆ ಮಾಡ್ತಾರೆ. ಏನು ಸಂಬಂಧ? ಏನು ಸಂಬಂಧ ಇವರಿಗೆ? STP ಅವರು ಧ್ವಜ ಹಿಡಿತಾರೆ, ಘೋಷಣೆ ಕೂಗ್ತಾರೆ ಧರ್ಮಸ್ಥಳದ ವಿರುದ್ಧ. ಅವರವರ ಮತ, ಅವರವರ ಧರ್ಮ, ಅವರವರ ನಂಬಿಕೆ, ಅವರವರ ಪಾವನ ಕ್ಷೇತ್ರಗಳು ಅವರವರಿಗೆ ಪವಿತ್ರ. ಇನ್ನೊಬ್ಬರದ್ದು ಹೊಳೆ ನಿನಗೆ ಡೊಣ್ಣಪ್ಪ ನಾಯಕ ರಾಜ್ಯ ಬೇಡ ನಮಗೆ.
ನೀವು ಯಾರು ನಿರ್ಣಯ ಮಾಡಲಿಕ್ಕೆ? ಹದಿಹರೆಯದ ತುದಿಯಲ್ಲಿ ಆಡಳಿತ ಬಂದಿದೆ. ಪೂಜ್ಯ ಹೆಗಡೆಯವರಿಗೆ 57 ವರ್ಷದ ಧರ್ಮಾಧಿಕಾರಿ ಪೀಠದಲ್ಲಿ ಜಗತ್ತು ಕಂಡರಿಯದ ಕೇಳರಿಯದ ದಾನ ಪರಂಪರೆ ನಡೆದಿದೆ. ನೆನಪಿಟ್ಟುಕೊಳ್ಳಿ. ಸೋಮವಾರ 10 ಗಂಟೆಗೆ ಭೇಟಿಯಾದರೆ ಹೇಳ್ತಾರೆ 9 ಗಂಟೆ 1 ಗಂಟೆಯಲ್ಲಿ 60 ಲಕ್ಷ ಇಂತಿಂಥ ದೇವಸ್ಥಾನಕ್ಕೆ ಕೊಟ್ಟೆ ಅಂತ ಹೇಳಿ ಅವರು ಹೇಳುದು. ಇವತ್ತು ಕೊಟ್ಟದ್ದು ಕಡಿಮೆ, ಮೊನ್ನೆ ಇದಕ್ಕಿಂತ ಹೆಚ್ಚು ಕೊಟ್ಟಿದ್ದೇನೆ ಅಂತ. ಕೊಟ್ಟದ್ದು ಕಡಿಮೆ ಅಂತ ಕಾಣುವ ದಾನ ಪರಂಪರೆ ನಮ್ಮಲ್ಲಿ ಉಂಟು. ಆ ಪುಣ್ಯ ಕ್ಷೇತ್ರಕ್ಕೆ ನಾವು ಎರಚಿದ್ದೇವೆ ಅಂತ ಅರ್ಥ ಏನು? ಒಂದು ಮನಸ್ಸು ಮುರಿದು ನಾನು ದಾನ ಕೊಡುವುದಿಲ್ಲ ಅಂತ ಸುಮ್ಮನೆ ಕೂತ್ರೆ ನಮ್ಮ ದೇಶದ ಅಸ್ಮಿತೆಗೆ ನಾವು ಹೊಡಿತಾ ಇದ್ದೇವೆ. ನಾನು ದಾನ ಕೊಡುವುದಿಲ್ಲ. ಎಷ್ಟು ಜನ ದೇವಸ್ಥಾನದವರು ಎದ್ದು ಬಂದ್ರಿ ಹೋರಾಟಕ್ಕೆ? ಎಷ್ಟು ಮಠ ಮಂದಿರಗಳು ಎದ್ದು ಬಂದಿದೆ? ಎಷ್ಟು ಶಾಲೆಗಳು ಎದ್ದು ಬಂದಿದೆ? ಎಷ್ಟು ಸಮಾಜ ಮಂದಿರಗಳು ಎದ್ದು ಬಂದಿದೆ? ಎಷ್ಟು ಜನ ಹೋರಾಟದ ಜೊತೆಗಿದ್ದೀರಿ? ಇದನ್ನು ಆತ್ಮಾವಲೋಕನ ಮಾಡಬೇಕಾದ ಅಗತ್ಯ ಉಂಟು. ನಾವು ಈ ಸಂದರ್ಭದಲ್ಲಿ ಪ್ರಮುಖರ ಶೆಕೆ ಬರೋದು, ಊಟ ಮಾಡೋದು, ಹೊರೆಗಾಣಿಕೆ ಅದು ತರಬೇಕು. ಆದರೆ ಒಂದು ಕ್ಷೇತ್ರದ ಮೇಲೆ ಅಪಚಾರ ಆಗುವಾಗ ನಾವು ಎದ್ದು ನಿಲ್ಲಬೇಕು, ಮೈ ಕೊಡವಿ ನಿಲ್ಲಬೇಕು. ದಾಕ್ಷಿಣ್ಯ ಬೇಡ, ಯಾರ ಭೀತಿಯೂ ಇಲ್ಲ. ಎದ್ದು ನಿಲ್ಲಿ ನೀವು. ನಾವು ಎಲ್ಲರ ಜೊತೆ ಸೇರಿ ಕ್ಷೇತ್ರವನ್ನು ಉಳಿಸುವ ಕೆಲಸ ಮಾಡಬೇಕಾಗಿದೆ ಬಂಧುಗಳದ್ದು, ಬಹಳ ಮುಖ್ಯ. ಕೋಟಿಗಟ್ಟಲೆ ದುಡ್ಡು ಹರಿದು ಬರ್ತಾ ಉಂಟು. ಈ ಹರಿದ ದುಡ್ಡು ಎಲ್ಲಿಂದ ಬಂತು? ಇನ್ವೆಸ್ಟ್ ಮಾಡುವವರು ಯಾರು? ಇದರ ಸಮಗ್ರ ತನಿಖೆ SIT ಆಗಬೇಕು. ಆಗುವುದರಲ್ಲಿ ವಿಶ್ವಾಸ ಉಂಟು. ಆದರೆ ವಿಶ್ವಾಸವನ್ನು ನೀವು ದುರ್ಬಲಗೊಳಿಸ್ತಾ ಇದ್ದೀರಿ. ಈಗೊಬ್ಬ ಬಂದು ಹೇಳುದು, ಯಾರು ಜಯಂತನ ಯಾರ ಅದು ಇಲ್ಲಿಂದ ಡೈರೆಕ್ಷನ್ ಮಾಡಿ, ಇಲ್ಲಿ ರಾತ್ರಿ ಡೈರೆಕ್ಷನ್ ಆಗುವುದು, ನೀವು ಯಾವ ಗುಡ್ಡವನ್ನು ತೋರಿಸಬೇಕು ಅಂತ. ಪಾಪ ಅವನಿಗೆ ಎಂಥದ್ದು ಗೊತ್ತಿಲ್ಲ, ಬೋಧರ್ ಸಿಂಗನಿಗೆ. ಅವ ಹೋಗುದು ಅಲ್ಲಿ ತೋರಿಸುವುದು, ಇಲ್ಲಿ ತೋರಿಸುವುದು. ಈಗ ಪುನಃ ಬಂತು, ಇನ್ನು ಕೆಲವು ಕಡೆ ತೋರಿಸ್ಲಿಕ್ಕೆ ಉಂಟು. ಅವ ತೋರಿಸುವುದಲ್ಲ, ಅವನಿಗೆ ಡೈರೆಕ್ಷನ್ ರಾತ್ರಿ ಮಾಡಿ ಬಿಡುದು. ಅವನಿಗೆ ಬೆಳಗ್ಗೆ ಈ ಕುಡಿದದ್ದು ಇಳಿಯುವಾಗ ಮರ್ತೋಗ್ತದೆ. ಮರುದಿವಸ ಮತ್ತೊಂದು ಕಡೆಯಲ್ಲಿ ತೋರಿಸ್ತಾನೆ ಅವನು. ಈ ಹೇಳುವವರು ಕುಡಿದೇ ಹೇಳುವುದಲ್ಲ, ಇದನ್ನು ಹೇಳಲಿಕ್ಕೆ ಬರೋದಿಲ್ಲ, ಅವನಿಗೆ ಮರ್ತೋಗ್ತದೆ. ಇವರ ಹಿಂದೆ ಈ ಅಧಿಕಾರಿಗಳು ಹೋಗುದು ಸ್ವಾಮಿ, ನನಗೆ ಬೇಸರ ಆಗುದು. ಇವರ ಯೋಗ್ಯತೆ ಎಂಥದ್ದು, ಇವರ ತಾಕತ್ತೇನು? ಇವರು ಅವರ ಹಿಂದೆ ಹೋಗುದು. ಈ ಸಣ್ಣ ಮಗುವಿನ ಹಿಂದೆ ತಾಯಿ ಹೋದಾಗೆ ಹಿಡ್ಕೊಳ್ಳಿಕ್ಕೆ ಹೋಗುದು. ಅವ ಆರಂಭದಲ್ಲೇ ಎಂಜಾಯ್ ಮಾಡ್ತಾ ಇದ್ದಾನೆ. ಅವನಿಗೆ ಆಗಿದೆ ಈಗ ಇಷ್ಟು ಜನ ನಾನು ಮಂಗ ಮಾಡಿದೆ ಅಲ್ವೋ, ಮೂರ್ಖ ಮಾಡಿದೆ ಅಲ್ವೋ ಅಂತ ಅವನಿಗೂ ಸಂತೋಷ ಆಗಿರಬೇಕು. ಹೌದೌದು, ಇಂತಹ ವ್ಯವಸ್ಥೆ ಇದು ಏನು ಆಡಳಿತ? ಹಾಗಾದ್ರೆ ಇದು ಸ್ಪಷ್ಟ ಆಗಬೇಕು. ಅವ ಒಬ್ಬ ಕೂತುಕೊಂಡು ಅಗಿಲಿಕ್ಕೆ 13ನೇ ಇದನ್ನು ಅಗಿಲಿಕ್ಕೆ ತೊಡಗಿಲ್ಲ ಮಟ್ಟಣ್ಣ ಇಲ್ಲ, ಅಲ್ಲಿ ಮಾಡುದು ಅದು ಹಂದಿ ಮತ್ತೆ ಮುಳ್ಳು ಹಂದಿ ಎಲ್ಲ ತಿಂದು ಹೋಗ್ತದೆ. ಮುಳ್ಳು ಹಂದಿ ಎಷ್ಟು ಆಳಕ್ಕೆ ಹೋಗ್ತದೆ ಮನೆಯೇ. ಇವನೇ ಇದ್ದಾನೆ ಇಲ್ಲಿ ಹಂದಿ. ಅವ ಒಬ್ಬ ಸಮೀರ್ ಮರುದಿವಸ ಒಂದು JCB ತೋರಿಸುವುದು, ಒಂದು ಅಲ್ಲಿ 20 ಫೀಟ್ ಮಣ್ಣು ಬಿದ್ದಿದೆ. ಎಲ್ಲಿದ್ದಾನೆ ಸಮೀರ್? ಎಲ್ಲಿ? 20 ವರ್ಷದ ಹುಡುಗ, ಏನು ರಾಷ್ಟ್ರೀಯ ಪ್ರಜ್ಞೆ ಉಂಟು? ಯಾರು ನಮ್ಮ ಅಸ್ಮಿತೆಯನ್ನು ಪ್ರಶ್ನೆ ಮಾಡಲಿಕ್ಕೆ? ನಾನು ಹೇಳುವುದು, ಯಾರು ನಿಜವಾಗಿ ಅಪರಾಧಿಯೋ ಅವನೇ ವಿಠಲಗೌಡ ಹೇಳಿದಲ್ಲ ಸೋದರ ಮಾವ, ನಾವು ಇನ್ವೆಸ್ಟ್ ಮಾಡಿದ್ದೇವೆ, ಅವನನ್ನು ಸಂತೋಷ್ ರಾವನ್ನು ಬಿಡುಗಡೆ ಮಾಡಲಿಕ್ಕೆ ಇನ್ವೆಸ್ಟ್ ಮಾಡಿದ್ದೇವೆ ಅಂತ ಅರ್ಥ ಇದ್ದದ್ದು. ಇವರು 10 ವರ್ಷ ಅದರ ಹಿಂದೆ ಓಡಾಡಿದರು. ಹೇಗೆ ಅವನನ್ನು ಬಿಡುಗಡೆ ಮಾಡುವುದು? ಅವನ ಬೆನ್ನಿನಲ್ಲಿ ಗಾಯ, ಅವನ ಬಟ್ಟೆಯಲ್ಲಿ ಕೂದಲು. ಅದನ್ನು CBIಯ ಅಧಿಕಾರವರು ಮಾನ್ಯ ಮಂಜುನಾಥ ರೈಗಳು ಇವರೆಲ್ಲ ಎಲ್ಲರೂ ಅದನ್ನು ಹೇಳಿದರು. ಇವರಲ್ಲ, ಇವರದ್ದು ಒಂದೇ, ಅವನನ್ನು ಅಪರಾಧಿ ಅಲ್ಲ ಆದವನನ್ನು ಅಲ್ಲ ಅಂತ ಮಾಡಲಿಕ್ಕೆ ಇವರು ಇನ್ವೆಸ್ಟ್ ಮಾಡಿದ್ದಾರೆ. ಯಾಕೆಂದರೆ ಈ ಪ್ರಕರಣವನ್ನು ಬದುಕಿನದ್ದಕ್ಕೂ ಒಂದು, ಇವರು ಹೆಣದ ಮೇಲೆ ಕೂತು ಹೋಳಿಗೆ ತಿನ್ನುವವರದ್ದು ಇವರು. ಹೆಣದ ಮೇಲೆ ಕೂತು ಹೋಳಿಗೆ ತಿಂತಾ ಇದ್ದಾರೆ ಇವರು. ನಾನು ಆ ಮಹಾತಾಯಿಗೆ ಹೇಳ್ತೇನೆ, ಕುಸುಮಾವತಿ ಅಮ್ಮನವ್ರ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ, ಸಾಕ್ಷಿ ಉಂಟು ಅಂತ ತಿಮ್ಮರವಡಿಯವರು ಹೇಳ್ತಾ ಇದ್ದಾರೆ ಪೆಟ್ಟಿಗೆಯಲ್ಲಿ, ಸಾಕ್ಷಿ ಮೊಬೈಲ್ನಲ್ಲಿ ಉಂಟು ಅಂತ ಮಟ್ಟಣ್ಣವರು ಹೇಳ್ತಾ ಇದ್ದಾರೆ, ಸಾಕ್ಷಿ ಸಮೀರನ AE ವಿಡಿಯೋದಲ್ಲಿ ಉಂಟು, ಸಾಕ್ಷಿ ಲಾಯರ್ ಜಗ್ಗನ ಹತ್ರ ಉಂಟು, ತುಂಬ ಜನ ಹತ್ರ ಸಾಕ್ಷಿ ಉಂಟು. ಇಷ್ಟು ಮಂದಿ ಹತ್ರ ಸಾಕ್ಷಿ ಉಂಟು. ಕಂಪ್ಲೇಂಟ್ ಕೊಡಿ, ಅವರ ವಿಚಾರಣೆ ಮಾಡಲಿಕ್ಕೆ ಹೇಳಿ ಕುಸುಮಾವತಿ ಅವರೇ, ಸಾಕ್ಷಿ ಅವರ ಹತ್ರ ಉಂಟು, ವಿಚಾರಣೆ ಮಾಡಿ ಅವರು. ನೀವು ಧರ್ಮಸ್ಥಳಕ್ಕೆ ಯಾಕೆ ನೋಟ ಇಡುವುದು? ಧರ್ಮಸ್ಥಳಕ್ಕೆ ಯಾಕೆ ನೀವು ಮಾಡುವಂಥದ್ದು ಬೇಕಾಗಿಲ್ಲ. ಆ ಕಾರಣದಿಂದ ಒಂದು ಕ್ಷೇತ್ರ ಎನ್ನುವಂಥದ್ದು ಬರೇ ಧರ್ಮಸ್ಥಳ ಅಲ್ಲ, ಬರೇ ದಾನ ಪರಂಪರೆ ಅಲ್ಲ, ಇದು ಆರ್ಥಿಕ ಒಂದು ಸಶಕ್ತತೆಯನ್ನು. ಒಂದು ಊರಿನಲ್ಲಿ ನೀವು ಮೂಡಬಿದ್ರೆಗೆ ಹೋದರೆ ಮೋಹನಹಳ್ಳವರು, ಕುರಿಂಜಿಗೆ ಹೋದರೆ ವೆಂಕಟರಾಮಗೌಡರು,
ಸಬಲೀಕರಣವನ್ನು ಕರ್ನಾಟಕದಾದ್ಯಂತ ಧರ್ಮಸ್ಥಳ ಅನೇಕ ಸೇವಾ ಪ್ರಕಲ್ಪಗಳ ಮೂಲಕವಾಗಿ ಮಾಡಿದೆ. ಇವತ್ತು ಕರ್ನಾಟಕದಲ್ಲಿ ಧರ್ಮಸ್ಥಳಕ್ಕೆ ಅನ್ಯಾನ್ಯ ಕಾರಣದಿಂದ ನೇರ ಸಂಪರ್ಕ ಇರುವ 2 ಕೋಟಿ ಜನ ಇದ್ದಾರೆ. ಬರೇ ಭಕ್ತರಲ್ಲ, ಭಕ್ತರು ಧರ್ಮಸ್ಥಳಕ್ಕೆ 10 ಕೋಟಿ ಇರಬಹುದು. 2 ಕೋಟಿ ಜನ ನೇರ ಸಂಪರ್ಕದಲ್ಲಿದ್ದಾರೆ. ಹೆಗ್ಗಡೆ ಅವರು ಪ್ರಭಾವ ಬೀರುತ್ತಾರೆ. SIT ಅನ್ನು ನಿಲ್ಲಿಸಲಿಕ್ಕೆ ಆಗುವುದಿಲ್ವಾ? ಕಾನೂನಾತ್ಮಕವಾಗಿ ಒಬ್ಬ ತಾನು ಅಪರಾಧಿ ಪ್ರಜ್ಞೆಯಿಂದ ಬಂದಿದ್ದೇನೆ ಹೇಳುವವರನ್ನು ಒಳಗೆ ಹಾಕುತ್ತಿದ್ರೆ, ಒಳಗೆ ಹಾಕಲಿಕ್ಕೆ ಹೆಗ್ಗಡೆ ಅವರು ಹೋರಾಟ ಮಾಡುತ್ತಿದ್ರೆ ಕಾನೂನಾತ್ಮಕವಾಗಿ ಇವತ್ತು ಹೇಳಿಲ್ಲ. ಯಾಕೆ ಪ್ರಭಾವ ಬೀರಲಿಲ್ಲ? ನಾನು ಸ್ವಾಗತಿಸುತ್ತೇನೆ ಅಂತ ಹೇಳಿದ್ರು. ಹಾಕಿದ್ರೆ ಕೂಡಲೇ ಹೇಳ್ತಾರೆ ಅವರು ಪ್ರಭಾವ ಬೀರಿದ್ದಾರೆ, ಅವರ ಅಪರಾಧಿಗಳು. ಅದಕ್ಕೆ ಚಪ್ಪಳೆ ಬಡಿಯವರು ಇದ್ದಾರೆ. ಚಪ್ಪಳೆ ಯಾವುದಕ್ಕೆ ಬಡಿಬೇಕು ಅಂತ ನಮಗೂ ಗೊತ್ತಿಲ್ಲ. ದೇವರ ದಯದಿಂದ ಹೇಳಿದ ಪ್ರಭಾವ ಬೀರಲಿಲ್ಲ. ಕ್ಷೇತ್ರದ ಭಕ್ತರಿಲ್ವ ನಾವು? ಇದನ್ನು ಬಾಯಿ ಮುಚ್ಚಿಸಲಿಕ್ಕೆ ಸಾಧ್ಯ ಇಲ್ವಾ? ಆದರೆ ನಮ್ಮದು ಆಕ್ರಮಣ ಪ್ರವೃತ್ತಿ ಅಲ್ಲ, ನಮ್ಮದು ಸಂಕ್ರಮಣ ಪ್ರವೃತ್ತಿ. ಸಂಕ್ರಮಣ ಪ್ರವೃತ್ತಿ ಜನ ಅರ್ಥ ಮಾಡಿಕೊಳ್ಬೇಕಾದ್ದು ಮುಖ್ಯ. ಅಲ್ಲೇ ವಿದ್ಯಾಸಂಸ್ಥೆಯಲ್ಲಿ ಕಲಿತು IAS ಆದವರು, IPS ಆದವರು, ಲಾಯರ್ಸು, ಏನು ಐಕಾನ್ ಫಿಗರ್ಗಳಿದ್ದಾರೆ. ಸಾಧ್ಯ ಇಲ್ವಾ ಪ್ರಭಾವ ಬೀರಲಿಕ್ಕೆ? ರಾಜ್ಯಸಭಾ ಒಂದು ದಿವಸ ರಾಜ್ಯಸಭೆಯಲ್ಲಿ ಎದ್ದು ನಿಂತು ಹೇಳಿದ್ರ ನನಗೆ ಅವಮಾನ ಆಗಿದೆ, ಆಗಿದೆ ಹೇಳಿ ಎದ್ದು ನಿಂತು ಹೇಳಿದ್ರ. ಅದು ಅವರ ದಾನ ಪರಂಪರೆಗೆ, ಕ್ರಿಕೆಟ್ನಲ್ಲಿ ತೆಂಡೂಲ್ಕರ್ಗೆ ಬಂತು, ನಮ್ಮ ಇನ್ಫೋಸಿಸ್ನ ಸುಧಾಮೂರ್ತಿಯವರಿಗೆ ಬಂತು. ಅವರ ದಾನ ಪರಂಪರೆಗೆ, ಪಬ್ಲಿಕ್ ಸರ್ವಿಸಿಗೆ ಗೌರವಾದರಣೀಯವಾಗಿ ಬಂದ ರಾಜ್ಯಸಭಾ ಮೆಂಬರ್. ಏನು ಕೊಟ್ಟವರಿಗೆ ತಲೆ ಸಮ ಇಲ್ವಾ? ಏನು ಒಟ್ಟು ಅದು ಹಂಚಿದ್ದ ಅಲ್ಲ. ಹಾಗಾದರೆ ಆ ವ್ಯಕ್ತಿತ್ವಕ್ಕೆ ಬಂದಿದೆ. ಇದು ನಮ್ಗೆ ಗೊತ್ತಿರಬೇಕು. ಅದಕ್ಕಾಗಿ ಅತ್ಯಂತ ಕೀಳುಮಟ್ಟದಲ್ಲಿ ಮೊನ್ನೆ ಇಡೀ ಬದುಕನ್ನು ದೇಶಕ್ಕೆ ಸಮರ್ಪಿಸಿದ ನಮ್ಮ ಇವರು BL ಸಂತೋಷ್ ಅವರು, ರಾಷ್ಟ್ರ ಸಮರ್ಪಿತ ಜೀವನ. ನಾನು ಅವರ ವಕ್ತಾರಲ್ಲ, ಅವರನ್ನು ಹೊಗಳುವುದಲ್ಲ. ಎಂತಹ ಒಂದು ತೀರಾ ಅಸಭ್ಯವಾದ ಅತ್ಯಂತ ಕೀಳುಮಟ್ಟದ ಶಬ್ದದಿಂದ ಅವರ ತಾಯಿಗೆ, ಅವರ ಸೋದರಿಯರಿಗೆ, ಅವರ ಮನೆಗೆ, ಈಗ ನನಗೂ ಬೈತಾ ಇರಬಹುದು, ಅಪ್ಪ ಅಮ್ಮನಿಗೆಲ್ಲ ಸತ್ತವರಿಗೆ. ನಾನು ನಿಮಗೂ ಬೈಯೋದಾಗಿದೆ, ನಿಮಗೂ ಬೈದಾಯಿತು, ಬೇರೆಂಥ ಕೆಲಸ ಇಲ್ಲ ಅವರಿಗೆ. ನಾನು ಸಂತೋಷ ಪಡ್ತೇನೆ ಅವ್ರು ಬೈದರೆ. ಅವರಿಗೆ ರೀಚ್ ಆಯ್ತಾ ಇಲ್ಲ ನನ್ನ ಮಾತು. ನಾನು ಯಾವಾಗಲೂ ಎಷ್ಟು ಜನ ಬೈದ್ರು ನಮ್ಮ ಮಾತು ಅವರಿಗೆ ರೀಚ್ ಆಯಿತು. ನಮ್ಮ ಮಾತು ಅವರಿಗೆ ರೀಚ್ ಆಗಬೇಕಾದ ಮುಖ್ಯ. ನಾವು ಅದಕ್ಕೆ ತಯಾರಾಗಿ ಬಂದಿದ್ದೇವೆ. ನಾವು ಧರ್ಮದ ಕಡೆಯಲ್ಲಿದ್ದೇವೆ, ದೇವರ ಕಡೆಯಲ್ಲಿದ್ದೇವೆ, ಧರ್ಮಾಧಿಕಾರಿಗಳ ಕಡೆಯಲ್ಲಿದ್ದೇವೆ, ಸತ್ಯದ ಜೊತೆಗಿದ್ದೇವೆ, ದೇಶದ ಅಸ್ಮಿತೆಯ ಜೊತೆಗಿದ್ದೇವೆ, ರಾಷ್ಟ್ರೀಯ ಪ್ರಜ್ಞೆಯಲ್ಲಿದ್ದೇವೆ, ಭಾರತೀಯ ಪ್ರಜ್ಞೆಯಲ್ಲಿದ್ದೇವೆ. ನಾವು ಇದು ನಮಗೆ ಸ್ಪಷ್ಟ ಇರಬೇಕು. ಅದಕ್ಕೆ ಭೀತಿ ಇಲ್ಲ, ಮುಜುಗರ ಇಲ್ಲ, ನಾಚಿಕೆ ಇಲ್ಲ, ಗೊಂದಲ ಇಲ್ಲ. ಅವರಿಗೆ ಏನು ಬೈದರು? ಮುಖ್ಯಮಂತ್ರಿಗಳಿಗೆ ಬೈದರು. ಮುಖದಲ್ಲಿ ಚರ್ಮ ಇಲ್ಲ ಬಿಡಿ, ಇಲ್ಲದೆ ಒಳಗಾಕಬೇಡ. ಅದಕ್ಕೆ ಪೂಂಜ ಹೇಳಿದ್ದು, ಪೆರಟ ಹೇಳಿದ್ದು ಹೇಳ್ತಾ ಇದ್ದಾರೆ. ಇವರು ಒಳಗಾಕುವ ಮನಸ್ಸುಂಟ, ಒತ್ತು ಒಳಗಾಕುವುದು. ಆ ಕಾರಣದಿಂದ ಮೆಟ್ಟಣ್ಣ ಏನು ಅಸಲು ಬಾಂಬ್ ಇಟ್ಟವರನ್ನು ಆರಾಧ್ಯ ಪರಾತಸ್ಮರಣೀಯ ಮಾಡಿದ್ರಲ್ಲ ಮಾರ್ಯಾರೆ. ಹಾಗಾದರೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಕಾನೂನು ಎಂಥದುಂಟು, ಏನು ನಡೀತಾ ಉಂಟು? JCB ಓಡಾಡ್ತಾ ಇದ್ದಾರೆ. ಪೂಂಜಲಕಟ್ಟೆಯಿಂದ ಧರ್ಮಸ್ಥಳಕ್ಕೆ JCB ಕೊಂಡೋದ್ರೆ ಕೆಲವು ಹೊಂಡ ಮುಚ್ಚಿತು, ಅಥವಾ ಬಡವನೊಂದು ಹಡಿಲುವಿದ್ದ ಗದ್ದೆಗೆ ಕೊಂಡೋದ್ರೆ 1000 ತೆಂಗಿನ ಮರ ನಡ್ಬೋದಿತ್ತು. ಇವರಲ್ಲಿ ಮಣ್ಣು ತೆಗೆಯುವುದು ತುಂಬಿಸುವುದು, ಮಣ್ಣು ತೆಗೆಯುವುದು ತುಂಬಿಸುವುದು, ಇದೇ ಕೆಲಸ. ಇನ್ನು ರಾತ್ರಿ ತಂದು 4 ಸ್ಕೆಲಿಟನ್ ತಂದು ಹಾಕ್ತಾನ ಅಂತ ಗೊತ್ತಿಲ್ಲ ಈ ಮಟ್ಟಣ್ಣ. ಎಂಥದ್ದು ಮಾಡಿರಿ ನೀವು? ಹೌದೌದು. ಅನ್ನಕ್ಕೂ ಅಮೇಧ್ಯಕ್ಕೂ ವ್ಯತ್ಯಾಸ ಗೊತ್ತಿಲ್ಲದಿದ್ದರೆ ಏನು ಮಾಡ್ತೀರಿ ನೀವು ಹೇಳಿ? ತಾಯಿಗೂ ಹೆಂಡತಿಗೂ ವ್ಯತ್ಯಾಸ ಗೊತ್ತಿಲ್ಲದಿದ್ದರೆ ಏನು ಮಾಡ್ತೀರಿ ಹೇಳಿ? ಕೋಡೆ ಬದಲಾವಣೆ ಆಯಿತು ಅಂತ ಮರು ದಿವಸ ಹೇಳಿ. ಹೌದೌದು. ಇಂತಹ ಮೂರ್ಖರಿದ್ದಾರೆ, ಇಂತಹ ಮಹಾಮೂರ್ಖರಿದ್ದಾರೆ, ಜಲ್ಪಗಳು, ಅಸಭ್ಯಗಳು ಇವರು. ಸಭ್ಯತೆ ಇಲ್ಲ. ಮಾತಿನಿಂದ ಗೊತ್ತಾಗಬೇಕು, ಉಡುಪಿನಿಂದ ಗೊತ್ತಾಗಬೇಕು ಅವರನ್ನು. ನೋಡಿ ಆ ಫಿಗರ್ ನೋಡಿ, ವಾಲಿಕೊಂಡು ಎಂಥದೋ ಮಾತಾಡೋದು. ಹಿಂದೂಗಳ ಮೇಲೆ ಆಕ್ರಮಣ ಆಗಲಿಕ್ಕೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಅವರು ದೇಶದ ಅಸ್ಮಿತೆಯ ಮೇಲೆ ನಿರಂತರ ಆಕ್ರಮಣ. ಮೊನ್ನೆ ಕೂತ್ಕೊಂಡು ಹೇಳ್ತಾರೆ RSSನವರೇ BJP ಹಾಳು ಮಾಡಿದ್ದೀರಿ. ಹಾಗಾದ್ರೆ ಹಾಳಾದದ ಕೆಟ್ಟಕಾಯಿ ಚಟ್ನಿ ಹೌದಾ? ಹಾಳಾದದ ಹೌದಾ? ಯಾವ ನಾನು ಹೇಳ್ತಲ್ಲ ಇಲ್ಲ. ಹಾಳು ಮಾಡಿದ್ರಿ. BL ಸಂತೋಷ್ ನೀವು ಷಂಡ, ನೀವು ಬಂಡ. ಎಲ್ಲರೂ ಷಂಡ, ಎಲ್ಲರೂ ಬಂಡ. ಇವತ್ತಿಗೆ ಸಂಜೆ ಇರಬಹುದು. ಪಾಪಿ ಅಶೋಕ್ ಭಟ್ರು, ಅವರಿಗೂ ಹೆಣ್ಣುಂಟು, ಅವರಿಗೆ ಎಲ್ಲಿ ಮಕ್ಕಳು ಉಂಟು ಅಂತ ನನಗುಂಟು ಗೊತ್ತಿಲ್ಲ. ಹೆಣ್ಣಿದ್ರೆ ಬರಲಿ, ಮದುವೆ ಆಗ್ತಾನೆ, ನನಗೆ ಮದುವೆ ಆಗಲಿ. ಮಕ್ಕಳಿದ್ರೆ ಸುಲಭದಲ್ಲಿ ಕಷ್ಟಪಡದೆ ಮಕ್ಕಳು ಆಯ್ತಲ್ಲ.
ಚಪ್ಪಾಳೆ ಬಡಿದಕ್ಕೆ ಸಂತೋಷ ಸ್ವಾಮಿ. ಆದರೆ ಇದರ ಒಟ್ಟು ಅರ್ಥ ಏನು? ಒಟ್ಟು ಅರ್ಥ ಸಜ್ಜನ ಸಮಾಜ ಮಲಗುವುದು ಇದು ದುರ್ಜನರ ಪೋಷಣೆ. ಆಗೊಂದು ಮಾತು ಹೇಳಿದ್ರು ಅಶೋಕ್ ಶೆಟ್ಟರ್, ನಾನು ಅದನ್ನು ಹೇಳ್ತಾನೆ ಸಮುದ್ರ ಮಥನದಲ್ಲಿ ಅಮೃತ ಬಂದದ್ದು ಕೊನೆಗೆ ಅಮೃತದ ಬಾಂಡ ಬರ್ತಾ ಇದೆ, ನಾವು ಅಮೃತ ಪುತ್ರರಾಗಬೇಕು, ಅಮೃತಪಾನ ಮಾಡೋದು ನಾವು. ಅದು ಮಂಜುನಾಥ ಸ್ವಾಮಿಯ ಪ್ರಸಾದ. ಒಂದು ಧರ್ಮಸ್ಥಳದ ಪ್ರಶ್ನೆ ಅಲ್ಲ ಇದು. ಇದು ತಿರುಪತಿಯ ಲಾಡಿನಿಂದ ಬಂದು ತೊಡಗಿದೆ, ಇದು ಶಬರಿಮಲೆಗೆ ಹೋಗಿದೆ. ನೆನಪಿಟ್ಟುಕೊಳ್ಳಿ, ಈಶಾ ಫೌಂಡೇಶನ್ ಆಧ್ಯಾತ್ಮಿಕ ಜಾಗೃತಿ ಮಾಡಿದ್ದು ಅಲ್ಲಿಗೆ ಹೋಗಿದೆ. ಇದು ಈ ಸರಣಿ ಏನು ಧಾರ್ಮಿಕ ಇದರ ಮೇಲೆ ಆಗುತ್ತಿರುವ ಧಾರ್ಮಿಕತೆಯ ಮೇಲೆ ಆಗುತ್ತಿರುವಂತಹ ಅತ್ಯಾಚಾರ, ಇದು ಸರಣಿ. ಆ ಸರಣಿ ಧರ್ಮಸ್ಥಳಕ್ಕೆ ಬಂದಿದೆ. ಒಂದು ಧರ್ಮಸ್ಥಳಕ್ಕೆ ಬಂದಿದೆ ಅಂದರೆ ಧರ್ಮಸ್ಥಳದಿಂದ ಪೋಷಣೆಗೊಂಡಂತಹ ಸಾವಿರಾರು ದೇವಸ್ಥಾನದ ಮೇಲೆ ಮಾಡುತ್ತಿರುವ ಹಲ್ಲೆ ಇದು. ವಿದ್ಯಾಸಂಸ್ಥೆಯ ಮೇಲೆ ಮಾಡುತ್ತಿರುವ ಹಲ್ಲೆ ಇದು. ನಮ್ಮ ಅತ್ಯಂತ ಪವಿತ್ರ ಕಾರ್ಯ ಶವ ಸಂಸ್ಕಾರ ಮಾಡುವಂತಹ ಪವಿತ್ರ ಕಾರ್ಯ ನಮ್ಮ ರುದ್ರಭೂಮಿ, ನಮಗೆ ಪೂಜ್ಯ, ನಮ್ಮ ರುದ್ರಭೂಮಿಯ ಮೇಲೆ ಬಂದಿದೆ. ನಾಳೆ ನಮ್ಮ ಮನೆಗೆ ಬರಬಹುದು ಇದು. ನಮ್ಮ ಮನೆಯ ದೇವರನ್ನು ತೆಗೆದಿಡ್ಲಿಕ್ಕೆ ಇವರು ಹೇಳ್ಯಾರು. ತೆಗೆದಿಡ್ತೀರಾ ನೀವು? ಅದಕ್ಕಾಗಿ ಸಕಾಲದಲ್ಲಿ ನಾವು ಒಟ್ಟು ಸೇರಿದ್ದೇವೆ. ಇದರಲ್ಲಿ ಪಂಗಡ, ಪಂಥ, ಜಾತಿ, ವರ್ಗ, ವರ್ಣ, ಪಕ್ಷ, ಶ್ರೀಮಂತ, ಧೀಮಂತ ಎಲ್ಲವರಿಗೂ ಬಿಡುವ. ದೇಶದ ಅಸ್ಮಿತೆ ನಮ್ಮ ಪುಣ್ಯಕ್ಷೇತ್ರಗಳಲ್ಲಿ ಇದೆ. ದೇಶದ ಅಸ್ಮಿತೆ ಧಾರ್ಮಿಕ ನಾಯಕರಲ್ಲಿದೆ. ಇದನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕಾಗಿ ಬೆಂಬಲಿಸುವುದು ಒಂದು ವ್ಯಕ್ತಿಯನ್ನು ಬೆಂಬಲಿಸುವುದಲ್ಲ, ನಾವು ಒಂದು ತಾತ್ವಿಕ ತತ್ವವನ್ನು, ಒಂದು ಐಕಾನ್ ಫಿಗರ್, ದೈವಿ ಪುರುಷ. ಎರಡು ಸ್ವಾಮಿ, ಒಂದು ರಾಮ ದೇವರ ಅವತಾರಿಯಾಗಿ ದೇವರು. ಒಬ್ರು ಹೇಳ್ತಾರೆ ನಾನು ರಾಮನನ್ನು ದೇವರು ಹೇಳುವುದಿಲ್ಲ. ಬೇಡ ಮಾರೆ, ನೀ ದೇವರು ಹೇಳಬೇಡ. ರಾಮನ ಹಾಗೆ ನಡ್ಕೊಂಡ್ರೆ ದೇವತಾ ಮನುಷ್ಯ ಹೌದಾ? ನಾವು ಹೇಳ್ತೇವೆ ಅವರು ದೇವತಾ ಮನುಷ್ಯ ಮಾರ್ಯಾರೆ, ಇವರು ದೇವತಾ ಮನುಷ್ಯ ಮಾರ್ಯಾರೆ, ಇವರು ದೇವತಾ ಮನುಷ್ಯ ಮಾರ್ಯಾರೆ. ಸಜ್ಜನ ಕೆಲಸ, ಒಳ್ಳೆ ಕೆಲಸ ಯಾರು ಮಾಡ್ತಾರೆ ಅವರನ್ನು ನಾವು ಹೇಳ್ತೇವೆ ಅವರು ದೇವತಾ ಮನುಷ್ಯ. ಇದು ವಾಡಿಕೆಯ ಮಾತು. ಹೆಗ್ಗಡೆಯವರು ದೈವಿ ಗುಣಗಳುಳ್ಳ ದೇವತಾ ಮನುಷ್ಯ. ಈಗಲೂ ಅವರು ಹೇಳ್ತಾರೆ ಆಕ್ರಮಣ ಬೇಡ, ಸಂಕ್ರಮಣ ಮುಖ್ಯ. ತಮ್ಮಣ್ಣ ಶೆಟ್ಟರು ಮೊನ್ನೆ ಡೈಲಾಗ್ ಚೇಂಜ್ ಅಲ್ವೋ ಅಶೋಕ್ ಶೆಟ್ರೆ? ಮೊನ್ನೆ ತಮ್ಮಣ್ಣ ಶೆಟ್ಟರು ಎಲ್ಲ ದೈವಗಳು ನಾಲಿಗೆಯಲ್ಲೇ ಕುಣಿತಾ ಉಂಟು. ಪುಣ್ಯಪುರುಷ ದೈವಗಳ ನಾಲಿಗೆ ಉಂಟು. ಒಂದು ಕ್ಷೇತ್ರದಲ್ಲಿ ದೈವ ಸಾನ್ನಿಧ್ಯ ಬರಬೇಕೆ ಅವರನ್ನು ಕರ್ಕೊಂಡು ಮಾಡಿದರೆ ದೈವ ಬರ್ತಾರೆ. ಅವರು ಹೇಳಿದಾಗುಂಟು ದೈವ, ಕಣ ಕಣಗಳಲ್ಲಿ ದೈವ, ಅವರೇ ದೈವ, ಮಹಾದೈವ. ಅವರು ಮೊನ್ನೆ ಧರ್ಮಸ್ಥಳದಲ್ಲಿ ಗಡಿ, ಅದು ಗಡಿ, ಅಲ್ಲಿ ದೈವಗಳುಂಟು, ಅಲ್ಲಿ ಹೆಗಡೆಯವರಿಗೆ ಅಪಚಾರ ಮಾಡಬಾರದು. ಅಪಚಾರ ಮಾತಾಡಿ 6 ತಿಂಗಳು ಕಳೆಯಲಿಲ್ಲ. ನೋಡಿ ಯಾರು ಮಾಡಿದ್ದು? ಅಣ್ಣಪ್ಪ ಸ್ವಾಮಿ ಮಾಡಿದ್ದರು. ಇದರಲ್ಲಿ ನಿಮಗೆ ಹುಚ್ಚಿಡಿತಾರೆ. ಈಗ ಮಾತಾಡುವವರು ಹುಚ್ಚಿಡದೆ ಮಾತಾಡೋದು. ನೀವು ನೋಡಿ, ನೀವು ತಿಮ್ಮರೋಡಿಯವರನ್ನು ನೋಡಿ, ಮಹಾಪುಡುಕ ಇದು ಎಂಥದ್ದು ಮದ್ಯದ ಡ್ರಮ್ಮು ಆ ಮಟ್ಟಮಣ್ಣನನ್ನು ನೋಡಿ ನೀವು, ಅಥವಾ ಒಂದು ಪಕ್ಷವಾತದಾಗೆ ಆಗಿ ಸಮೀರ್ ಮುಖ ತಿರುಗಿಸಿದ್ದನ್ನು ನೋಡಿ, ನನಗೊಂದು ಅವರಿಗೆ ಏನೋ ಒಂದು ಬಾಧೆ ಇದ್ದಾಗೆ ಕಾಣ್ತಾರೆ. ಬೊಬ್ಬೆ, ಗಲಾಟೆ, ಆಕ್ರಮಣ, ಕೈ ಹಿಡಿದು ಮೂಗಿನ ತುದಿಯಿಂದ ಕುಂಕುಮ ನೆತ್ತಿಯವರೆಗೆ ಒಂದೊಂದು ಕಿಲೋ ದಿವಸಕ್ಕೆ. ಇದು ಆವೇಶ ಅಲ್ಲದೆ ಮತ್ತೇನು? ಇದು ಭಗವಂತ ಮಾಡುತ್ತಿರುವಂಥ. ಇವತ್ತು ಇಷ್ಟು ಮಂದಿ ನಿಮ್ಮ ಮನೆಯಲ್ಲಿ ಅಷ್ಟು ಮಂದಿ ಇದ್ದೀರಿ, ಇದು ಸಂದೇಶ ಹೋಗಬೇಕು. ನನ್ನ ಮಾತನ್ನು ಮುಗಿಸ್ತೇನೆ, ತುಂಬ ವಿಷಯ ಉಂಟು, ಮಾತಾಡೋದಿಲ್ಲ. ಇನ್ನೊಂದ್ಸಲ ಮಾತಾಡುವ, ಆದರೆ ಮಾತಾಡೋದು ಬೇಡ, ನಮಗೆ ಕಾನೂನಿನಲ್ಲಿ ಸಿಗಲಿ. ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇನೆ ನಾನು, ಮುಖ್ಯಮಂತ್ರಿಗಳಿಂದ ತೊಡಗಿ ನೀವು ತಕ್ಷಣ ಇವರುಗಳನ್ನು ಬಂಧಿಸಿ ವಿಚಾರಣೆ ಇವರನ್ನು ಮಾಡಿ, ಹೊಣ್ಣ ತೆಗೆಲಿಕ್ಕೆ ಹೋಗಬೇಡಿ. ಇನ್ನೊಂದು, ದುಡ್ಡು ಹರಿದು ಬರುತ್ತಿರುವಂತಹದ್ದು ಯಾರ್ಯಾರ ಅಕೌಂಟಿಗೆ ಎಷ್ಟೆಷ್ಟುಂಟು ಮಾತಾಡಿದಾಗ ಮಟ್ಟಣ್ಣಂದು ಲಾಡ್ಜ್ ರೆಡಿ ಆಗ್ತಾ ಉಂಟು. ಈಗ ಮಟ್ಟಣ್ಣನ ಅಕೌಂಟಿಗೆ ಲಾಡ್ಜ್ ಆಗ್ತಾ ಉಂಟು, ರೆಸಾರ್ಟ್ ಆಗ್ತಾ ಉಂಟು. ಇವರಿಗೆ ಎಲ್ಲಿಂದ ದುಡ್ಡು ಬಂತು? ಯಾವ ಅಕೌಂಟಿನಿಂದ ಬಂತು? ಯಾರು ಇನ್ವೆಸ್ಟ್ ಮಾಡಿದ್ದಾರೆ? ಧ್ವಜ ಹಾರಿಸಿ ಬೆಳ್ತಂಗಡಿಯಲ್ಲಿ ಒಟ್ಟು ಸೇರಿದ STAP ಅವರು ಯಾಕೆ ಬಂದರು? ಅನೇಕ ಮುಸ್ಲಿಮರು ಆತ್ಮೀಯರಿದ್ದಾರೆ. ಇನ್ನು ಎಲ್ಲರೂ ಒಟ್ಟು ರಾಶಿಗೆ ಬೈಯುವುದು ಅಂತ ವಿವರಿಸಿ ಬೈಯುವುದಲ್ಲ ಇದು. ನಾನು ದೇಶದ ಅಸ್ಮಿತೆಯನ್ನು ಉಳಿಸಲಿಕ್ಕೆ ನಾವು ಏನು ಮಾಡಬೇಕು? ಇದಕ್ಕಾಗಿ ನಾವು ಎಲ್ಲರೂ ಪ್ರತಿ ಗ್ರಾಮದಿಂದ ಮಾಸ್ ಸಹಿ ಸಂಗ್ರಹ ಮಾಡಿ
ಹ್ಯೂಮನ್ ಕಮಿಷನಿಗೆ ಹೋಗಲಿ, ನಮ್ಮ ತಾಲೂಕಿನ ತಹಶೀಲ್ದಾರರಿಂದ ತೊಡಗಿ ಪೊಲೀಸ್ ಇಲಾಖೆ ಮತ್ತು ಈ ಎರಡೂ ಇಲಾಖೆಗಳು DC ಅಥವಾ IG ನಮ್ಮದು ಮಾಸು ಇದೊಂದು ಅಭಿಯಾನವಾಗಬೇಕು. ಭಕ್ತ ಬಂಧುಗಳೇ, ಅಭಿಯಾನ ಮಾಡೋಣ. ಅಭಿಯಾನ ದಿವಸಕ್ಕೆ ಟಪಾಲು ಓಪನ್ ಮಾಡಿ ಕೊಡಿಬೇಕು ಅವರಿಗೆ. ಇಷ್ಟು ಅಭಿಯಾನಗಳು ಹೋಗಲಿ. ಎಲ್ಲಿವರೆಗೆ ಇದು ಹೋರಾಟದ ಆರಂಭ ಆಗ್ತಾವೆ, ಇನ್ನೂ ಆರಂಭ ಆಗಲಿಲ್ಲ ಹೋರಾಟದ್ದು. ಅವರನ್ನು ಒಳಗೆ ಹಾಕಿ ಅವರಿಗೆ ಕರಿ ನೀರಿನ ಶಿಕ್ಷೆ ಆಗುವಲ್ಲಿವರೆಗೆ ನಿರಂತರವಾದ ಹೋರಾಟ ನಡೀಬೇಕು. ಸರಿಯಾದ ಕೃಷ್ಣರೇ? ಗಡಿಪಾರು ಹೇಳಿದ್ರು ಹರಿಕೃಷ್ಣಣ್ಣ. ಹೌದೌದು. ಇಲ್ಲದಿದ್ರೆ ಇಲ್ಲಿಗೆ ಮಾತ್ರ ಅಲ್ಲ, ನಾಳೆ ನಿಮ್ಮ ರಕ್ತೇಶ್ವರಿ ಮಂದಿರಕ್ಕೆ ಬಂದರು. ಮುಂಬೈಯಿಂದ ಗೋಣಿಯಲ್ಲಿ ತುಂಬಿಸಿ ಲಾರಿಯಲ್ಲಿ ಬಂದಿತ್ತು, ಬಟಾಟೆ ಲೊಟ್ಟಿಗೆ ಬಂದಿದೆ. ಹಾಗಾಗಿ ಇಲ್ಲಿಂದ ಗೋಣಿಯಲ್ಲಿ ತುಂಬಿಸಿ ಅದು ಗೆರಟೆ ಒಟ್ಟಿಗೆ ಹೋಗಬೇಕು. ಅಷ್ಟು ಕೆಲಸ ಆಗಬೇಕು. ಇದು ನೋವಿನಿಂದ ಹೇಳ್ತಾ ಇದ್ದೇನೆ. ಒಂದು ಕ್ಷೇತ್ರ ಮತ್ತೊಂದು ಐಕಾನ್ ಫಿಗರ್ ಇದರ ಮೇಲೆ ಆಗುತ್ತಿರುವುದರ ಬಗ್ಗೆ ನಾವು ನೋವಿನಿಂದ ನಾನು ಹೇಳ್ತಾ ಇದ್ದೇನೆ. ಅದಕ್ಕೆ ಬೇಕಾಗಿ ಕ್ಷೇತ್ರವನ್ನು ಸಂರಕ್ಷಿಸುವ ಮಂಜುನಾಥ ಸ್ವಾಮಿಯ ಪಾವಿತ್ರ್ಯತೆ, ಕ್ಷೇತ್ರದ ದಾನ ಪರಂಪರೆ, ಇದಕ್ಕೆ ಆಗುತ್ತಿರುವಂತಹ ಅಪಚಾರ ಕ್ಷೇತ್ರಕ್ಕೇನೂ ಆಗುವುದಿಲ್ಲ. ಆದರೆ ನಿರಂತರವಾದ ಆಕ್ರಮಣ, ಹೊಡೆತ, ಬೈಗುಳ, ಆಕ್ರೋಶಗಳು ಇದು ಒಂದು ಮನುಷ್ಯ ಅಲ್ವ ಸ್ವಾಮಿ, ಮನುಷ್ಯ ಅಲ್ವ? ಎಷ್ಟು ಸಮಯ ತಡ್ಕೊಳ್ತಾರೆ, ಎಷ್ಟು ಸಮಯ ಧಾರಣ ಶಕ್ತಿ ಇರ್ತದೆ. ಅದಕ್ಕಾಗಿ ಒಬ್ಬೊಬ್ಬರು ಶಿವ ಸೈನಿಕರು, ಮಂಜುನಾಥನ ಸೈನಿಕರು ಅಯೋಧ್ಯೆಯಲ್ಲಿ ಕೂತು ಒಂದು ಬ್ರಹ್ಮಾಸ್ತ್ರ ಬಿಟ್ಟರೆ ರಾವಣನ ತಲೆ ಕಡಿದು ರಾಮನ ಬಾಣ ತರುವುದಿಲ್ಲ ಅಶೋಕಣ್ಣ. ಆದರೆ ಕಿಷ್ಕಿಂಧೆಗೆ ಹೋಗಿ ಆ ಸುಗ್ರೀವನ ನೇತೃತ್ವದ 77 ಕೋಟಿ 18 ಅರ್ಬುದ ಆ ನರೋವ ಮನುಷ್ಯನ ಆ ವಾನರರು ಸೇತುವೆ ಕಟ್ಟಿ ತನ್ನ ಪ್ರಚಂಡ ಶಕ್ತಿಯಿಂದ ರಾವಣಾದಿಗಳ ಬಹುಪಾಲ ಸೇನೆಯನ್ನು ಸರ್ವನಾಶ ಮಾಡಲಿಲ್ಲ ಕಪಿಗಳು. ಏನವರ ಸಂಕಲ್ಪ ಶಕ್ತಿ! ಜನಸ್ಥಾನದಲ್ಲಿ 14,000 ರಾಕ್ಷಸರನ್ನು ಒಂದು 20 ನಿಮಿಷದಲ್ಲಿ ಏಕಾಂಗ ವೀರನಾಗಿ ತಲೆ ಕಡದ ರಾಮಾನಂದನ ಆದರ್ಶ, ಆ ಆದರ್ಶಗಳು ಧರ್ಮರಾಯಣ ಸಜ್ಜನಿಕೆ, ವಸ್ತ್ರಾಪರಾಗಲು ಸುಮ್ಮನೆ ಕೂತ, ಎಲ್ಲ ಸುಮ್ಮನೆ ಕೂತ. ಆದರೆ ಮಹಾಭಾರತದ ಕೊನೆಗೆ ಏನಾಯಿತು? ಧರ್ಮಕ್ಕೆ ಜಯವಾಗಿದೆ, ತಾಳ್ಮೆ ಗೆದ್ದಿದೆ. ನಮಗೂ ತಾಳ್ಮೆ ಉಂಟು, ಆದರೆ ನಾವು ಸಪ್ಪೆ ತಂಬಳಿ ಅಲ್ಲ, ರಕ್ತ ಬಿಸಿ. ಇದು ಗೊತ್ತಿರಬೇಕು. ನಮ್ಮ ಪ್ರಚಂಡ ಶಕ್ತಿಗೆ ಒಂದು ಕಣ್ಣು ಮುಚ್ಚಿ ತೆರೆಯುವ ಇದು. ಆದರೆ ಇದು ನಮಗೆ ಕಾನೂನಿನಲ್ಲಿ, ನಮಗೆ ಕಾರ್ಯಾಂಗದಲ್ಲಿ, ನಮಗೆ ಶಾಸಕಾಂಗದಲ್ಲಿ, ನಮಗೆ ನ್ಯಾಯಾಂಗದಲ್ಲಿ ವಿಶ್ವಾಸ ಇದೆ. ಅದಕ್ಕಾಗಿ ಸಮಗ್ರ ಈ 3 ದೇಶದ ಈ ಯಾವುದು ತ್ರಿಕೂಟಗಳಿದೆ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಇದು ಒಂದು ಏಕಲಕ್ಷ್ಯದಿಂದ ಇಂತಹ ದುಷ್ಟರಿಗೆ ನೀವು ಶಿಕ್ಷೆ ಕೊಡದೇ ಇದ್ದರೆ ಈ ದುಷ್ಟ ಪರಂಪರೆ ಬೆಳೆದು ಹೋದೀತು. ಇದನ್ನು ಇಲ್ಲಿಯೇ ಹೊಸಕ್ಕೆ ಹಾಕಬೇಕು. ಇದಕ್ಕೆ ಶಾಶ್ವತವಾದ ಪರಿಹಾರ ಸಿಗಬೇಕು. ನಾವು ಇದನ್ನು NIAಗೆ ಕೊಡುವ ಮೂಲಕವಾಗಿ, ಇದು ಒಕ್ಕೊರಲಿನಿಂದ ಸಮಗ್ರ ಭಕ್ತರ ಅಭಿಪ್ರಾಯ, ಇದು ಬೀಚ್ ರೋಡಿನಲ್ಲಿ ಆಗುವಂಥ ಅಭಿಪ್ರಾಯ ಅಲ್ಲ. ರಾಜ್ಯದಾದ್ಯಂತ ಇವತ್ತು ಜನ ಹರಿದು ಬರುತ್ತಿರುವುದು ಯಾರ ಪ್ರೇರಣೆಯಿಂದ ಅಲ್ಲ. ಇದು ಕ್ಷೇತ್ರ ಮೇಲಿರುವ ಭಕ್ತಿ, ಅಲ್ಲಿಯ ಸೇವಾ ಪ್ರಕಲ್ಪ, ಅಲ್ಲಿರುವಂತಹ ಸಾನ್ನಿಧ್ಯಗಳ ಇರುವ ಶಕ್ತಿ ಮತ್ತು ಅದರ ಸೆಳೆತ, ಕಾಂತದ ಕಲ್ಲಿಗೆ ಬರುವ ಲೋಹದ ಕಣೆಯಂತೆ ಇವತ್ತು ಬರ್ತಾ ಉಂಟು. ಪಕ್ಷ ಭೇದ ಕರೆದು ಬರ್ತಾ ಇದ್ದಾರೆ. ಇಲ್ಲಿ ಪಕ್ಷ ಇಲ್ಲ, ಇಲ್ಲಿ ಧರ್ಮ ಇದೆ. ಧರ್ಮ ಎಲ್ಲವನ್ನೂ ನಿಯಂತ್ರಿಸಿದರೆ ನಾವು ಒಂದೊಂದು ಘಟಕಗಳಾಗಿ ದೇಶದ ಅಸ್ಮಿತೆಯನ್ನು ಉಳಿಸುವ ಹೋರಾಟಗಾರರಾಗಿ, ಆ ಮೂಲಕವಾಗಿ ಕ್ಷೇತ್ರದ ಪಾವಿತ್ರ್ಯತೆ ಉಳಿದ್ರೆ ಎಲ್ಲ ಕ್ಷೇತ್ರದ ಪಾವಿತ್ರ್ಯತೆ ಇವತ್ತು ಉಳಿತದೆ. ಅದಕ್ಕಾಗಿ ನಾವೆಲ್ಲ ಇವತ್ತು ಅದನ್ನು ಒಕ್ಕೊರಲಿನಿಂದ ಆಗ್ರಹ ಮಾಡೋಣ. ತಮ್ಮ ಎಲ್ಲ ಸಜ್ಜನಿಕೆಗೆ ತಲೆಬಾಗಿ ಹಂಸ ಕ್ಷೀರ ನ್ಯಾಯದಂತೆ ಬೇಕಾದ್ದನ್ನು ಸ್ವೀಕರಿಸಿ, ಬೇಡದೇ ಇದ್ದನ್ನು ಬಿಟ್ಟುಬಿಡಿ. ಪೇಜಾರ ಶ್ರೀಗಳು ಬ್ರಹ್ಮೈಕ್ಯರು ಒಂದು ಮಾತಾಡಿದ್ದಾರೆ, ಬೇಕಾದ್ದನ್ನು ತೆಕ್ಕೊಳ್ಬೇಕು, ಬೇಡದೇ ಇದ್ದದ್ದನ್ನು ಬಿಡಬೇಕು ಅಂತ. ಹಾಗೆ ಅದನ್ನು ಮಾಡೋಣ. ಈ ಕಸಗಳನ್ನು ಗುಡಿಸಿ ಹಾಕೋಣ. ತಾಯಂದರೆ, ನಿಮ್ಮ ಮನೆಯಲ್ಲಿ ಕ್ರಾಂತಿಯಾಗಲಿ, ಜಾಗೃತಿಯಾಗಲಿ. ಪ್ರತಿ ಮನೆಯಲ್ಲಿ ಬೆಳಗ್ಗೆ ಕ್ಷೇತ್ರದ ಪಾವಿತ್ರ್ಯತೆ ಉಳಿಲಿಕ್ಕೆ ದೀಪ ಉರಿಸಿ,
ಶಂಖಧ್ವನಿ ಮಾಡಿ ಹೊಸ್ತಿಲಿಗೆ ಬರೀರಿ. ನಿತ್ಯ ನಿಮ್ಮ ಕೈಯಲ್ಲುಂಟು ಅದು ಪ್ರಾರ್ಥನೆ. ಪ್ರತಿ ದಿವಸ ಈ ದುಷ್ಟ ಶಕ್ತಿಗಳಿಗೆ ಶಿಕ್ಷೆಯಾಗಲಿ, ಸಜ್ಜನ ಶಕ್ತಿ ವಿಜೃಂಭಿಸಲಿ, ಸಂರಕ್ಷಣೆಯಾಗಲಿ ಪ್ರತಿ ಮನೆಯಲ್ಲಿ ದೇವರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡಿ ಅಂತ ನಿಮಗೆ ತಲೆಬಾಗಿ ಕೈ ಮುಗಿತಾ ಇದ್ದೇನೆ ತಾಯಂದಿರೇ. ಅದನ್ನು ಮಾಡಿ ನೀವು ನಮಗೆ ಆ ಪ್ರೇರಣೆ ಕೊಡಲಿ.